ಅಕ್ಟೋಬರ್ 1ರಂದು ಕುಂದಾಪುರದಲ್ಲಿ ನಡೆದ ಚಾಕು ಇರಿತದ ಪ್ರಕರಣಕ್ಕೆ ಸಂಬಂಧಿಸಿ ಶಿವಮೊಗ್ಗ ಮೂಲದ ಇಬ್ಬರು ಆರೋಪಿಗಳು ಅರೆಸ್ಟ್ ಆಗಿದ್ದು, ಇಡೀ ಪ್ರಕರಣದ ಬಗ್ಗೆ ಉಡುಪಿ ಜಿಲ್ಲಾ ಎಸ್ಪಿ ಅರುಣ್ ಸಂಪೂರ್ಣ ಮಾಹಿತಿ ನೀಡಿದ್ದಾರೆ. ಅಲ್ಲಿ ನಿಂತಿದ್ದಾಗ ಯಾರೋ ಇಬ್ಬರು ಅವ್ರ ಜೊತೆ ಗಲಾಟೆ ಮಾಡಿದ್ದನ್ನು ನೋಡಿ ಇನ್ನೊಬ್ಬರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವರು ರಾಘವೇಂದ್ರ ಅವರ ಕಾಲಿಗೆ ಚೂರಿಯಿಂದ ಒಂದು ಚುಚ್ಚಿದ್ದಾರೆ. ತದನಂತರ ರಾಘವೇಂದ್ರ ಅವರನ್ನು KMC ಮಣಿಪಾಲ್ ಹಾಸ್ಪಿಟಲ್ ನಲ್ಲಿ ಕರ್ಕೊಂಡು ಬಂದು ಮಾರನೇ ದಿವಸ ಅವರು ಕಾರ್ಡಿಯಾಕ್ ಅರೆಸ್ಟ್ ನಿಂದ ಡೆತ್ ಆಗ್ತಾ ಇದ್ದಾರೆ. ಸೊ ಇದರ ಸಲುವಾಗಿ ಕುಂದಾಪುರ ಪೊಲೀಸ್ ಸ್ಟೇಷನ್ ನಲ್ಲಿ ಮೊದಲೇ ಅಟೆಂಪ್ಟ್ ಮರ್ಡರ್ ಪ್ರಕರಣ ದಾಖಲಾಗಿದೆ. ಮತ್ತೆ ಅವರು ತೀರೋಗಿದ ನಂತರ ಅದೇ ಕೇಸನ್ನು ಮರ್ಡರ್ ಕೇಸ್ ಆಗಿ ಕನ್ವರ್ಟ್ ಮಾಡಲಾಗಿದೆ. ಸೊ ಅವತ್ತಿನ ದಿವಸ ಅಲ್ಲಿ ಯಾರ್ಯಾರಿದ್ರು ಮತ್ತೆ ಬೇರೆ ಕೆಲವೊಂದು ಆಂಗಲ್ ನಲ್ಲಿ ಇನ್ವೆಸ್ಟಿಗೇಷನ್ ಅನ್ನು ಮುಂದುವರಿಸಿ 3 ತಂಡಗಳನ್ನು ರಚನೆ ಮಾಡಲಾಗಿದೆ. ಅದರ ಸಲುವಾಗಿ ಅದರಲ್ಲಿ ಸೈಫುಲ್ಲಾ ಮತ್ತೆ ಇಮ್ರಾನ್ ಇಬ್ಬರು ಈ ಕೃತ್ಯವನ್ನು ಮಾಡಿದ್ದಾರೆ ಎಂದು ಅಲ್ಲಿ ಕೆಲವೊಂದು ಟೆಕ್ನಿಕಲ್ ಎವಿಡೆನ್ಸಸ್ ಮತ್ತೆ ಅಲ್ಲಿಂದ ಫುಟೇಜ್, CCTV ಫುಟೇಜಸ್ ಮತ್ತೆ ಇತರ ದಾಖಲಾತಿಗಳನ್ನು ಚೆಕ್ ಮಾಡಿ ನಮ್ಮ ಗಮನಕ್ಕೆ ಬಂತು. ಮತ್ತೆ ಅವರು ಇಬ್ಬರನ್ನು ನಿನ್ನೆ ಮಧ್ಯಾಹ್ನ ಶಿವಮೊಗ್ಗದಿಂದ ಅರೆಸ್ಟ್ ಮಾಡಿ ಈಗ ನ್ಯಾಯಾಂಗ ಬಂಧನದಲ್ಲಿ ನಿನ್ನೆ ಕೊಟ್ಟಿದ್ದೀವಿ. ಮತ್ತೆ ಈಗ ಕಸ್ಟಡಿಗೆ ತಗೊಂಡು ಮುಂದೆ ಇನ್ವೆಸ್ಟಿಗೇಷನ್ ಅನ್ನು ಡಾಕ್ಯುಮೆಂಟ್ಸ್ ಮತ್ತೆ ಎವಿಡೆನ್ಸಸ್ ಎಲ್ಲ ಕಲೆಕ್ಟ್ ಮಾಡಿ